ಇಂದು ರಾಜ್ಯದಾದ್ಯಂತ ಸಲಗ ಮತ್ತು ಕೋಟಿಗೊಬ್ಬ 3 ಚಿತ್ರಗಳು ತೆರೆಕಂಡಿದೆ. ಕಿಚ್ಚ ಮತ್ತು ದುನಿಯಾ ವಿಜಯ್ ಅವರ ಚಿತ್ರಗಳಿಗೆ ಪ್ರೇಕ್ಷಕರು ಬಹುಪಾರ ಕಂತಿದ್ದಾರೆ. ಗಾಂಧಿನಗರದ ಭೂಮಿಕಾ ಮೇನ್ ಥಿಯೇಟರ್ನಲ್ಲಿ ಕೋಟಿಗೊಬ್ಬ ತೆರೆಕಂಡ್ರೆ, ತ್ರಿವೇಣಿ ಮೇನ್ ಥಿಯೇಟರ್ನಲ್ಲಿ ಸಲಗ ಅಬ್ಬರಿಸುತ್ತಿದ್ದಾನೆ. ಆದರೆ ಇವೆರಡು ಚಿತ್ರಗಳ ಅಬ್ಬರದ ಮಧ್ಯೆ ಒಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಅದು ಏನೇನು ಗೊತ್ತಾ? ಮೊದಲಿಗೆ ಮೇನ್ ಥಿಯೇಟರ್ ಸಮಸ್ಯೆಯ ಬಗ್ಗೆ ಮಾತಾಡೋಣ. ಆರಂಭದಲ್ಲಿ ಕೋಟಿಗೊಬ್ಬ ನರ್ತಕಿಯಲ್ಲಿ ಹಾಗೆ ಸಲಗ ಸಂತೋಷ್ನಲ್ಲಿ ತೆರೆ ಕಾಣುತ್ತೆ ಎಂದು ಹೇಳಲಾಗಿತ್ತು. ಆದರೆ 3-4 ದಿನಗಳ ಹಿಂದೆಯಷ್ಟೇ ತಾಂತ್ರಿಕ ಸಮಸ್ಯೆಯ ನೆಪ ಒಡ್ಡಿ ಸಲಗ ಚಿತ್ರಕ್ಕೆ ಸಂತೋಷ್ ಚಿತ್ರಮಂದಿರದಿಂದ ಗೇಟ್ ಪಾಸ್ ನೀಡಲಾಗಿತ್ತು. ಬಿಡುಗಡೆಗೂ ಮುನ್ನವೇ ಸಂತೋಷ್ನಿಂದ ಎತ್ತಂಗಡಿಯಾಗಿ ತ್ರಿವೇಣಿ ಮುಖ್ಯ ಚಿತ್ರಮಂದಿರಕ್ಕೆ ಶಿಫ್ಟ್ ಆಯಿತು. ಪ್ರಚಾರವೂ ನಡೆಯಿತು. ಆದರೆ ಕೋಟಿಗೊಬ್ಬ ಚಿತ್ರದ ವಿಚಾರವೇ ಬೇರೆ ಇದೆ. ಮಂಗಳವಾರ ತನಕ ನರ್ತಕಿ ಮೇನ್ ಥಿಯೇಟರ್ ಎಂದಿದ್ದ ಕೋಟಿಗೊಬ್ಬ ಬುಧವಾರ ಅಂದರೆ ರಿಲೀಸ್ಗೆ ಇನ್ನೇನು 1 ದಿನ ಬಾಕಿ ಇರುವಾಗ ಥಿಯೇಟರ್ನ ಹೆಸರನ್ನೇ ಬದಲಾಯಿಸಲಾಯಿತು. ನರ್ತಕಿಯಿಂದ ಭೂಮಿಕಾಗೆ ಕೋಟಿಗೊಬ್ಬ ಶಿಫ್ಟ್ ಆಯಿತು. ಯಾವುದೇ ಪ್ರಚಾರ ಇಲ್ಲದೆ ಏಕಾಏಕಿ ಮೇನ್ ಥಿಯೇಟರ್ ಶಿಫ್ಟ್ ಆಗಿದ್ದು ಕೋಟಿಗೊಬ್ಬನಿಗೆ ಸ್ವಲ್ಪ ಸಮಸ್ಯೆ ಆದಂತೆ. ಇದೀಗ ಕೋಟಿಗೊಬ್ಬ ಮತ್ತು ಸಲಗ ಚಿತ್ರಕ್ಕೆ ಕೈಕೊಟ್ಟ ನರ್ತಕಿ ಮತ್ತು ಸಂತೋಷ್ ಮೇನ್ ಥಿಯೇಟರ್ ಮುಚ್ಚುವ ಹಂತದಲ್ಲಿದೆ. ಇನ್ನು ಸಲಗಕ್ಕೆ ಸಿಕ್ಕಿರುವ ತ್ರಿವೇಣಿ ಉತ್ತಮ ಚಿತ್ರಮಂದಿರವೇ. ಅದೆಷ್ಟೋ ಕನ್ನಡ ಚಿತ್ರಗಳು ಇಲ್ಲಿ ತೆರೆಕಂಡು ದಾಖಲೆಯನ್ನು ನಿರ್ಮಿಸಿದೆ. ಆದರೆ ಕೋಟಿಗೊಬ್ಬನಿಗೆ ಸಿಕ್ಕಿರುವ ಭೂಮಿಕಾ ಪಕ್ಕಾ ತೆಲುಗು ಸೆಂಟರ್. ಸ್ಟಾರ್ ನಟನ ಚಿತ್ರಕ್ಕೆ ಈ ಚಿತ್ರಮಂದಿರ ಅಲ್ವೇ ಅಲ್ಲ. ಇವೆರಡು ಚಿತ್ರಗಳು ಹಾಗೆ ಚಿತ್ರಮಂದಿರಗಳನ್ನು ನೋಡ್ತಿದ್ರೆ ಕೋಟಿಗೊಬ್ಬ ಮೇನ್ ಥಿಯೇಟರ್ ಆಯ್ಕೆಯಲ್ಲಿ ಎಡವಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಕೋಟಿಗೊಬ್ಬ 3 ಬೆಳಗ್ಗೆ 6:30 ಪ್ರದರ್ಶನದೊಂದಿಗೆ ಆರಂಭವಾಗಬೇಕಾಗಿತ್ತು. ನಾಗವರದ ಪೃಥ್ವಿ ಚಿತ್ರಮಂದಿರ ಮೊಟ್ಟ ಮೊದಲ ಪ್ರದರ್ಶನಕ್ಕೆ ಸಾಕ್ಷಿಯಾಗಬೇಕಾಗಿತ್ತು. ಆದರೆ ಈ ತನಕ ರಾಜ್ಯದಾದ್ಯಂತ ಯಾವ ಚಿತ್ರಮಂದಿರದಲ್ಲೂ ಕೋಟಿಗೊಬ್ಬ 3 ಪ್ರದರ್ಶನ ಕಾಣಲಿಲ್ಲ. ಇತ್ತ ಸಲಗ ಬನ್ನೇರುಘಟ್ಟದ ವೆಗಾ ಸಿಟಿ ಮಾಲ್ನಲ್ಲಿರುವ PVRನಲ್ಲಿ ಬೆಳಗ್ಗೆ 8:55ಕ್ಕೆ ಮೊದಲ ಪ್ರದರ್ಶನ ನಡೆದಿದೆ. ಪ್ರದರ್ಶನದ ವಿಚಾರವಾಗಿ ಅತಿ ಹೆಚ್ಚು ಬೆಳಗಿನ ಪ್ರದರ್ಶನಗಳು ಕೋಟಿಗೊಬ್ಬ ಚಿತ್ರಕ್ಕೆ ಇದೆ. ಆದರೆ ರಾಜ್ಯದಾದ್ಯಂತ ನೋಡಿದ್ರೆ ಮೊದಲ ದಿನ 1200 ಪ್ರದರ್ಶನಗಳಲ್ಲಿ ಸಲಗ ಅಬ್ಬರಿಸಿದ್ರೆ ಕೋಟಿಗೊಬ್ಬನಿಗೆ 1000 ಪ್ರದರ್ಶನಗಳಷ್ಟೇ ನೀಡಲಾಗಿದೆ. ಈ ವಿಚಾರದಲ್ಲೂ ಸಲಗನೆ ಮೇಲುಗೈ ಸಾಧಿಸಿದ್ದಾನೆ. ಮುಂದೆ ಚಿತ್ರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೋ ಅದರ ಮೇರೆಗೆ ಪ್ರದರ್ಶನದಲ್ಲಿ ಏರಿಳಿತ ನಡೆಯುತ್ತೆ. ಇನ್ನು ಚಿತ್ರಕ್ಕೆ ಸಿಕ್ಕಿರುವ ರೆಸ್ಪಾನ್ಸ್ ಅನ್ನು ನೋಡ್ತಿದ್ರೆ 2 ಚಿತ್ರಗಳಿಗೆ ಸಿಕ್ಕಿರುವ ಪ್ರತಿಕ್ರಿಯೆ ಅಷ್ಟಕ್ಕಷ್ಟೇ. ಬುಕ್ ಮೈ ಶೋದಲ್ಲಂತೂ ಬೆರಳೆಣಿಕೆಯ ಪ್ರದರ್ಶನಗಳು ಭರ್ತಿಯಾಗಿದ್ದು ಬಿಟ್ರೆ ಟಿಕೆಟ್ಗಳು ಸುಲಭವಾಗಿ ಸಿಗುತ್ತೆ ಎನ್ನುವುದೇ ಬೇಸರದ ಸಂಗತಿ. ಏಕೆಂದ್ರೆ ಕೊರೋನಾದ ಮಧ್ಯೆಯೂ ಅದೆಷ್ಟೋ ಕನಸುಗಳನ್ನು ಹೊತ್ತುಕೊಂಡು ನಿರ್ಮಾಪಕರು ಸಿನಿಮಾವನ್ನು ಮಾಡಿರ್ತಾರೆ. ಆದರೂ ಪ್ರೇಕ್ಷಕರು ಚಿತ್ರತಂಡದ ಬೆನ್ನಿಗೆ ನಿಂತಿಲ್ಲ ಅಂದ್ರೆ ಹೇಗೆ? 2 ಚಿತ್ರಗಳು ಕೂಡ ನಮ್ಮದ್ದೇ, ನಮ್ಮವರದ್ದೇ. ದಯವಿಟ್ಟು ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ವೀಕ್ಷಿಸಿ ಪ್ರೋತ್ಸಾಹಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.